ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನೇ ರಾಶಿ ಮೇಷರಾಶಿ. ಈ ಮೇಷರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಕ್ರೀಡಾಪಟುಗಳಿಗೆ ಉತ್ತಮ ಸೌಲಭ್ಯ ಕೂಡ ಲಭ್ಯವಾಗ್ತದೆ, ಕೃಷಿಕರಿಗೆ ಆದಾಯ ಕೂಡ ಹೆಚ್ಚಾಗ್ತದೆ. ಹಾಗೆ ವೈಯಕ್ತಿಕ ವಿಷಯಗಳಲ್ಲಿ ಸ್ವಲ್ಪ ಮೇಷರಾಶಿಯರು ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ಇನ್ನು ವೃಷಭರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಸಾಲ ಮರುಪಾವತಿಯಿಂದ ಸ್ವಲ್ಪ ನೆಮ್ಮದಿಯನ್ನು ಪಡ್ಕೊಳ್ತೀರಿ. ಗುರಿ ತಲುಪಲು ಶ್ರಮ ಪಡಲೇಬೇಕು ನೀವು. ಹಣ ಹೂಡಿಕೆಯಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಬೇಕು. ಇನ್ನು ಈ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಬೆಂಕಿಯಿಂದ ಎಚ್ಚರ. ಹಾಗೆ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರಿಗೆ ತುಂಬ ಲಾಭವನ್ನು ಕೂಡ ಪಡ್ಕೊಳ್ತೀರಿ. ಇಂದು ಗೃಹ ನಿರ್ಮಾಣದಲ್ಲಿ ಆತುರ ಬೇಡ, ಸ್ವಲ್ಪ ಜಾಗೃತಿಯನ್ನು ವಹಿಸ್ಕೊಳ್ಳಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಕೃಷಿ ವರ್ಗದವರಿಗೆ ಸಹಾಯಧನ ಲಭ್ಯ ಕೂಡ ಅಂತ ಹೇಳ್ಬೋದು. ಮಕ್ಕಳ ವಿಷಯದಲ್ಲಿ ಸಂಯಮದಿಂದ ಇರಿ. ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಆಗ್ಬೋದು. ಸ್ವಲ್ಪ ಜಾಗೃತಿಯನ್ನು ಕಟಕ ರಾಶಿಯವರು ವಹಿಸಬೇಕು. ಇನ್ನು ಈ ಸಿಂಹ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಯಾರ್ಯಾರು ರಂಗಕರ್ಮಿಗಳಿದ್ದರೋ ಅವ್ರಿಗೆ ಶುಭ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ಆಂತರಿಕ ಕಲಹ ಕೂಡ ಉಂಟಾಗ್ಬೋದು, ಸ್ವಲ್ಪ ಜಾಗೃತಿಯನ್ನು ವಹಿಸ್ಕೊಳ್ಳಿ. ಹಾಗೆ ದೂರದ ಪ್ರಯಾಣ ಈ ಸಿಂಹ ರಾಶಿಯವ್ರಿಗೆ ಸಾಧ್ಯತೆ. ಇನ್ನು ಕನ್ಯಾ ರಾಶಿಗೆ ಏನಾಗುತ್ತೆ ಅಂದರೆ ಈ ರಾಸಾಯನಿಕ ವಸ್ತುಗಳ ತಯಾರಿಕೆಗೆ ಹೆಚ್ಚು ಬೇಡಿಕೆ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಒಳ್ಳೆಯ ಜನರು ಭೇಟಿಯನ್ನು ಮಾಡ್ತೀರಿ. ಇವತ್ತು ವ್ಯವಹಾರದಲ್ಲಿ ದೃಷ್ಟಿದೋಷ ಕಾಣ್ತಾರೆ ಈ ಕನ್ಯಾ ರಾಶಿಯವರು. ಸ್ವಲ್ಪ ಜಾಗೃತವನ್ನು ವಹಿಸ್ಕೊಂಡು ವ್ಯವಹಾರದಲ್ಲಿ ತೊಡಗಿ. ಇನ್ನು ತುಲಾರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ನೀವು ಒಂದು ಒಳ್ಳೆಯ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡ್ತೀರಿ. ಹಾಗೆ ಅತಿ ಬುದ್ಧಿವಂತಿಕೆ ಪ್ರದರ್ಶನ ಕೂಡ ಇವತ್ತಿರಲಿದೆ ನಿಮ್ಮ ಮುಂದೆ. ಹಾಗೆ ಅಮೂಲ್ಯ ವಸ್ತುಗಳ ಕಳುವು ಕೂಡ ಆಗ್ತದೆ. ಅಂದರೆ ಅಮೂಲ್ಯವಾಗಿರೋ ವಸ್ತು ಕೂಡ ಈ ದಿನ ಕಳುವು ಆಗ್ತದೆ ಅಂತ ಹೇಳ್ಬೋದು. ಹಾಗೆಯೇ ಒಳ್ಳೆಯ ಸನ್ಮಾನ, ಒಳ್ಳೆಯ ಸಂತಸದಿಂದ ಇರ್ತೀರಿ ನೀವು. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ವಾಹನದ ಖರೀದಿ ಮಾಡುವ ಸಂಭವ ಕೂಡ ಇರುತ್ತೆ. ಸ್ಥಿರತೆ ಪ್ರಾಪ್ತಿ ಕೂಡ ಈ ಕುಟುಂಬ ಸೌಲಭ್ಯವನ್ನು ಕಾಣ್ಬೋದು. ಇನ್ನು ಧನುಸ್ಸು ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮವಾಗಿರ್ತದೆ ಅಂತ ಹೇಳ್ಬೋದು. ಪ್ರತಿಷ್ಠಿತ ಜನರು ಕೂಡ ಪರಿಚಯವಾಗ್ತಾರೆ. ಹಾಗೆ ಬಾಕಿ ವಸೂಲಿ ಕೂಡ ಇವತ್ತು ನಿಮಗೆ ನೆರವೇರ್ತದೆ. ಇನ್ನು ಈ ಮಕರ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ವಿವಾಹ ಯೋಗ ಕೂಡ ಕಂಡುಬರ್ತದೆ ಅಂತ ಹೇಳ್ಬೋದು. ಪ್ರವಾಸೋದ್ಯಮದಲ್ಲಿ ಸಂಸ್ಥೆಯರಿಗೆ ಶುಭ ಲಾಭವನ್ನು ಕೂಡ ಪಡ್ಕೊಳ್ತೀರಿ. ಐಷಾರಾಮಿ ಜೀವನ ಬಗ್ಗೆ ಜಿಗುಪ್ಸೆ ಸ್ವಲ್ಪ ಈ ಮಕರ ರಾಶಿ ಕಂಡುಬರುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಸ್ವಲ್ಪ ಜಾಗೃತಿಯನ್ನು ವಹಿಸ್ಕೊಂಡು ಆರೋಗ್ಯ ಸ್ವಲ್ಪ ನಿಗಾವಹಿಸಿ.